ಮಂಗಳೂರಿನಲ್ಲಿ ಮತ್ತೆ ಅಂಡರ್ ವರ್ಲ್ಡ್ ಸದ್ದು ಮಾಡಿದೆ. ಇಬ್ಬರು ಕಲಿಯೋಗಿ ಸಾಚಾರರ ಬಂಧನವಾಗಿದೆ. ನಗರದ ಫಳ್ಳೀರ್ನಲ್ಲಿ ನಗರ ಕ್ರೈಂ ಬ್ರಾಂಚ್ ಇಲಾಖೆ ಕಾರ್ಯಾಚರಣೆ ಮಾಡುತ್ತಿದೆ. ಇನೋವಾ ಕಾರಿನಲ್ಲಿ ಸಂಚರಿಸುತ್ತಿದ್ದ ಕಲಿಯೋಗಿ ಸಾಚಾರರ ಕಾರು ತಪಾಸಣೆ ವೇಳೆ ಆರೋಪಿಗಳನ್ನು ಬಂಧಿಸಿದ ಮಂಗಳೂರು ಪೊಲೀಸರು ಕಾಸರಗೋಡು ನಿವಾಸಿ ಮಹಮ್ಮದ್ ಹನೀಫ್, ಮುಡಿಪು ಬಂಟ್ವಾಳ ನಿವಾಸಿ ಮಹಮ್ಮದ್ ರಫೀಕ್ ಬಂಧಿತ ಆರೋಪಿಗಳು. ಕೆಲ ದಿನಗಳ ಹಿಂದೆ ನಗರದ ಸೌರಾಷ್ಟ್ರ ಮಳಿಗೆ ಮಾಲೀಕರಿಗೆ ಬೆದರಿಕೆ ನೀಡಿ 50 ಲಕ್ಷ ರೂಪಾಯಿ ನೀಡುವಂತೆ ಬೇಡಿಕೆಯೊಡ್ಡಿದ್ದ ಕಲಿಯೋಗಿ ಸಾಚಾರರು 15 ವರ್ಷಗಳಿಂದ ಬೇರೆ ಬೇರೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಆರೋಪಿಗಳಿವರು. ಕೇರಳ, ಕರ್ನಾಟಕದಲ್ಲಿ ಹನೀಫ್ ಮೇಲೆ ವಿವಿಧ ಪ್ರಕರಣಗಳು ದಾಖಲಾಗಿವೆ. ರಾಜಧಾನಿ ಜುವೆಲ್ಲರ್ಸ್ ಪುತ್ತೂರು, ಸಂಜೀವ್ ಶೆಟ್ಟಿ ಜುವೆಲ್ಲರ್ಸ್ ಶೂಟೌಟ್ ಪ್ರಕರಣದ ಆರೋಪಿಗಳು ಕೂಡ ಇವರುಗಳಾಗಿದ್ದಾರೆ. ಇನ್ನೋರ್ವನ ಮೇಲೆ ಬೇರೆ ಬೇರೆ ಠಾಣೆಯಲ್ಲಿ 9 ಪ್ರಕರಣ ದಾಖಲಾಗಿದ್ದು, ಆರೋಪಿಗಳಿಂದ 2 ಪಿಸ್ತೂಲ್, ಎಂಡಿಎಂಎ ವಶಕ್ಕೆ ಪಡೆಯಲಾಗಿದೆ. ಪಿಸ್ತೂಲ್ ಅನ್ನ ಮುಡಿಪು ರಫೀಕ್ ಮೂಲಕ ಆಗ್ರಾದಿಂದ, ಇನ್ನೊಂದು ಮಡಿಕೇರಿಯಿಂದ ಪಡೆದಿದ್ದಾರೆ. ಕಾರ್ಕಳ ನಿವಾಸಿ ದಿನೇಶ್ ಶೆಟ್ಟಿ ಹತ್ಯೆಗೆ ಸುಪಾರಿ ಪಡೆದ ಹಿನ್ನೆಲೆಗೆ ಗನ್ ಖರೀದಿಯಾಗಿದೆ. ಆದರೆ ಈ ಕೃತ್ಯ ನಡೆಸಲು ಮುಂಗಡ ಹಣ ಪಡೆದಿದ್ದ ಆರೋಪಿಗಳು ಕೃತ್ಯ ನಡೆಸುವಲ್ಲಿ ವಿಫಲವಾಗಿದ್ದಾರೆ. ಕಲಿಯೋಗಿಸ್ ವಿದೇಶದಲ್ಲಿ ಇದ್ದು ಸಹಚಾರರೊಂದಿಗೆ ಕೃತ್ಯ ಸಂಚು ಮಾಡುತ್ತಿದ್ದಾರೆ. ಮಂಗಳೂರು ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ರವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದ್ದಾರೆ. ವಿಚಾರಣೆ ಮಾಡುವಾಗ ಗೊತ್ತಾಯಿತು ದಟ್ ಕೆಲವು ದಿವಸ ಹಿಂದೆ ಕಾರ್ಕಳ, ಉಡುಪಿ ಜಿಲ್ಲೆಯಲ್ಲಿ ಒಬ್ಬ ವ್ಯವಸಾಯಿಗೆ ಅವರು ಒಂದು ಕೊಲ್ಲಿಗೆ ಒಂದು ಸುಪಾರಿ ತಗೊಂಡಿದ್ದಾರೆ. ಸಂತೋಷ್ ಶೆಟ್ಟಿ, ದಿನೇಶ್ ಶೆಟ್ಟಿ ಅಂತ ವ್ಯಾಪಾರಿಗೆ ಹತ್ಯೆ ಮಾಡಲಿಕ್ಕೆ ಇವರು ಸಂಚು ಮಾಡಿದರು. ಆ ಉದ್ದೇಶದಿಂದ ಈ 2 ವೆಪನ್ ಇವರು ಖರೀದಿ ಮಾಡಿದ್ದಾರೆ ಮತ್ತು ಲೈವ್ ರೌಂಡ್ಸ್ ಖರೀದಿ ಮಾಡಿದ್ದಾರೆ. ಕೆಲವು ಕಾರಣದಿಂದ ಆ ಟೈಮಲ್ಲಿ ಇದು ಎಕ್ಸಿಕ್ಯೂಟ್ ಆಗಲಿಲ್ಲ. ಮತ್ತು ಈ ಮಧ್ಯದಲ್ಲಿ ನಮ್ಮ ಸಿಟಿದಲ್ಲಿ ಇವರು ಈ ಕಾರ್ಯನ ಎಕ್ಸಿಕ್ಯೂಟ್ ಮಾಡಿದರು ಕಲ್ಲಿ ಯೋಗೇಶ್ ಬಿಹಾಫ್ ಮೇಲೆ. ಮತ್ತೆ ವಿಚಾರಣೆ ಮಾಡುವಾಗ ಕಲ್ಲಿ ಯೋಗೇಶ್ ಎಲ್ಲಿರ್ತಾನೆ ಮತ್ತು ಏನು ಮಾಡ್ತಾನೆ, ಸೊ ಇವರು ಸ್ಟೇಟ್ಮೆಂಟ್ ಪ್ರಕಾರ ಕಲ್ಲಿ ಯೋಗೇಶ್ ಸದ್ಯದಲ್ಲಿ ಇಂಡಿಯಾದಲ್ಲಿ ಇಲ್ಲ, ಎಲ್ಲಿದೆ ಗೊತ್ತಿಲ್ಲ, ಬಟ್ ಸದ್ಯದಲ್ಲಿ ಇಂಡಿಯಾದಲ್ಲಿ ಇಲ್ಲ. ಮತ್ತು ಅವರು ಇವರಿಗೆ ಇಂಟರ್ನೆಟ್ ಕಾಲ್ಸ್ ಮುಖಾಂತರ ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಕಾಲ್ಸ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ತಾನೆ ಮತ್ತು ಇಂಡಿಯಾದಲ್ಲಿ ಇರೋದು ಎಕ್ಸ್ಟ್ರಾಕ್ಷನ್ ವರ್ಕ್ಗೆ ಇವರಿಬ್ಬರಿಗೆ ಮತ್ತು ಬೇರೆಯವ್ರಿಗೆ ಬಳಕೆ ಮಾಡ್ತಾನೆ. ಸೊ ಈಗ ನಾವು ಈ ಸಂದರ್ಭದಲ್ಲಿ ಬಂದರ್ ಸ್ಟೇಷನ್ದಲ್ಲಿ ಈಗ ಕೇಸ್ ದಾಖಲು ಮಾಡಿ ಅಂಡರ್ ಆರ್ಮ್ಸ್ ಆ್ಯಕ್ಟ್ ಮತ್ತು ಇನ್ನೊಂದು ಕೇಸ್ ಅಂಡರ್ ಆರ್ಮ್ಸ್ ಆ್ಯಕ್ಟ್ ಆ್ಯಂಡ್ ಡ್ರಗ್ಸ್ ಆ್ಯಕ್ಟಲ್ಲಿ ಕೇಸ್ ರಿಜಿಸ್ಟರ್ ಮಾಡಿ ಮುಂದಿನ ತನಿಖೆ ಮಾಡ್ತೀವಿ.